ಕರಾವಳಿ ಕರ್ನಾಟಕದ ಮಾಧ್ಯಮ ಕ್ಷೇತ್ರದಲ್ಲಿ ಕಳೆದ 14 ವರ್ಷಗಳಿಂದ ತನ್ನದೇ ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇರೋದು ಎಲ್ಲರಿಗೂ ತಿಳಿದಿರುವ ವಿಚಾರ. ಈ ನಡುವೆ ಕರಾವಳಿಯ ಅವಶ್ಯಕತೆಯನ್ನು ಮನಗಂಡು ವಿ4 ನ್ಯೂಸ್ ಮತ್ತೊಂದು ಮಹತ್ತರ ಹೆಜ್ಜೆಯನ್ನು ಇಟ್ಟಿದೆ. ಅದುವೇ ವಿ4 ಆಡಿಯೋ ಅಂಡ್ ವಿಡಿಯೋ ಸ್ಟುಡಿಯೋ. ಹಾಗಿದ್ರೆ ಈ ಸ್ಟುಡಿಯೋ ಸ್ಪೆಷಾಲಿಟಿ ಏನು, ಯಾವ ರೀತಿಯ ಫೆಸಿಲಿಟಿ ಇದೆ, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕಳೆದ 14 ವರ್ಷಗಳಲ್ಲಿ ಕರಾವಳಿ ಕರ್ನಾಟಕದ ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಜನಮನ್ನಣೆ ಗಳಿಸಿಕೊಂಡಿರುವ ಕರಾವಳಿಯ ಸಮಸ್ತ ಸಮಸ್ಯೆಗಳಿಗೆ ಕನ್ನಡಿಯಾದ ವಿ4 ನ್ಯೂಸ್ ಇದೀಗ ಮತ್ತೊಂದು ಮಹತ್ತರ ಹೆಜ್ಜೆಯನ್ನಿರಿಸಿದೆ. ದೇಶದ ಇತರ ಸಾಂಸ್ಕೃತಿಕ ನಗರಗಳಿಗೆ ಸೆಟ್ಟು ಹೊಡೆಯುವಂತೆ ಬೆಳೀತಾ ಇರುವ ಕರಾವಳಿಯ ಮತ್ತೊಂದು ಅವಶ್ಯಕತೆಯನ್ನ ಅರಿತುಕೊಂಡಿರುವ ವಿ4 ನ್ಯೂಸ್ ಇದೀಗ ಸುಸಜ್ಜಿತ ಆಡಿಯೋ ಮತ್ತು ವಿಡಿಯೋ ಸ್ಟುಡಿಯೋವನ್ನ ಆರಂಭಿಸಿದೆ. ಆಡಿಯೋ ಮತ್ತು ವಿಡಿಯೋ ಎಡಿಟಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಉಪಕರಣಗಳನ್ನು ಹೊಂದಿರುವ ವಿ4 ಆಡಿಯೋ ಅಂಡ್ ವಿಡಿಯೋ ಸ್ಟುಡಿಯೋ ಸೇವೆಗೆ ಸಜ್ಜಾಗಿ ನಿಂತಿದೆ. ಕರಾವಳಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆಯುವಂತಹ ಅದ್ಭುತ ಸಿನಿಮಾಗಳು ತಯಾರಾಗ್ತಾ ಇದೆ. ಅನೇಕ ಯುವ ಪ್ರತಿಭಾವಂತರ ಮೂಲಕ ಆಲ್ಬಮ್ ಸಾಂಗ್, ವಿಡಿಯೋ, ಕಿರುಚಿತ್ರ ಇತ್ಯಾದಿಗಳು ಮೂಡಿಬರ್ತಾ ಇದೆ. ಕನ್ನಡ ಸಿನಿಮಾಗಳು ಕೂಡ ಕರಾವಳಿಯಲ್ಲಿ ಚಿತ್ರೀಕರಿಸಲ್ಪಡ್ತಾ ಇದೆ. ಇಂತಹ ಸನ್ನಿವೇಶಗಳಲ್ಲಿ ಆಡಿಯೋ ಮತ್ತು ವಿಡಿಯೋ ಎಡಿಟಿಂಗ್ ಫೀಲ್ಡ್ಗೆ ಸಂಬಂಧಿಸಿದ ಎಲ್ಲ ಸೇವೆಗಳು ಕೂಡ ಒಂದೇ ಸೂರಿನಡಿಯಲ್ಲಿ ಲಭಿಸಬೇಕು ಅನ್ನೋದು ವಿ4 ಆಡಿಯೋ ಮತ್ತು ವಿಡಿಯೋ ಸ್ಟುಡಿಯೋ ಹಿಂದಿರುವ ಪರಿಕಲ್ಪನೆ. ಈ ನಿಟ್ಟಿನಲ್ಲಿ ಬೇಕಾಗುವಂತಹ ಎಲ್ಲ ಬಗೆಯ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನೇ ಸ್ಟುಡಿಯೋದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಆಡಿಯೋ ಸ್ಟುಡಿಯೋ ವಿಭಾಗದಲ್ಲಿ ಆಡಿಯೋ ರೆಕಾರ್ಡಿಂಗ್, ವಾಯ್ಸ್ ಡಬ್ಬಿಂಗ್, ಮ್ಯೂಸಿಕ್ ಕಂಪೋಸಿಂಗ್, ಸಾಂಗ್ ಟ್ರ್ಯಾಕ್ ರೂಪಿಸೋದು, ಮಾಸ್ಟರಿಂಗ್, ರೀರೆಕಾರ್ಡಿಂಗ್ ಹೀಗೆ A to Z ಫೆಸಿಲಿಟಿಗಳು ಲಭ್ಯವಿದೆ. ಇನ್ನು ವಿಡಿಯೋ ಎಡಿಟಿಂಗ್ ವಿಭಾಗದಲ್ಲಿ ವಿಡಿಯೋ ಎಡಿಟಿಂಗ್, ಕಲರಿಂಗ್, DI, VFX ಹೀಗೆ ಎಲ್ಲವೂ ಒಂದೇ ಸೂರಿನಡಿ ಲಭ್ಯವಿದೆ. ಈ ಮೂಲಕ ಯಾವುದೇ ಸಿನಿಮಾ ಎಡಿಟಿಂಗ್, ಶಾರ್ಟ್ ಮೂವಿ, ಆಲ್ಬಮ್ ಸಾಂಗ್ ಎಡಿಟಿಂಗ್, ಕಲರಿಂಗ್ ಎಲ್ಲವೂ ಒಂದೇ ಕಡೆ ಸಾಧ್ಯವಾಗಲಿದೆ. ಈ ಮೂಲಕ ಈ ಎಲ್ಲ ಕೆಲಸಗಳಿಗೆ ದೂರದ ಚೆನ್ನೈ, ಬೆಂಗಳೂರು, ಹೈದರಾಬಾದ್ಗಳಿಗೆ ತೆರಳಬೇಕಾಗಿದ್ದ ಕರಾವಳಿಯ ಮಂದಿಯ ಅನಿವಾರ್ಯತೆಯನ್ನ ವಿ4 ಆಡಿಯೋ ಮತ್ತು ವಿಡಿಯೋ ಸ್ಟುಡಿಯೋ ನಿವಾರಿಸಿದೆ. ಅನುಭವಿ ತಂತ್ರಜ್ಞರ ಮೂಲಕ ಅತ್ಯುತ್ತಮ ಗುಣಮಟ್ಟದ ಸೇವೆಗೆ ಹೊಸ ಸ್ಟುಡಿಯೋ ಸಜ್ಜಾಗಿ ನಿಂತಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.